ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕನ್ನಡ ಕಲರವ ಮೂಡಿದೆ. 68ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮ ನಡೆದಿದ್ದು, ಚಿಕ್ಕಮಗಳೂರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್, ಶಾಸಕ ಎಚ್ಡಿ ತಮ್ಮಯ್ಯ, ಜಿಲ್ಲಾಧಿಕಾರಿ ವೀಣಾ ನಾಗರಾಜ್, ಎಸ್ಪಿ ವಿಕ್ರಮ್ ಆಮ್ಟೆ ಭಾಗಿಯಾಗಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಪೊಲೀಸ್ ಇನ್ಸ್ಪೆಕ್ಟರು ಈಗ ಧ್ವಜ ಸಂಭ್ರಮಕ್ಕೆ ಗೌರವ ಇವರ ನಾಯಕತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸಿದ್ದಾರೆ. ಇದೀಗ ವೇದಿಕೆಯ ಮುಂಭಾಗದಲ್ಲಿ ಸಿವಿಲ್ ಪೊಲೀಸ್ ಪಡೆಯ ಬಾಬು ಸಿಂಗ್ ನೇತೃತ್ವದ ತಂಡ ಗೌರವದಲ್ಲಿ ಸಲ್ಲಿಸಿದ್ದಾರೆ. ಹಿಂಬಾಲಿಸಿದ ಗೃಹ ರಕ್ಷಕ ದಳದ ವಿರು ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಮುಂದಿನ ತೊಗರಿ ವರಿಷ್ಠರು ಅಲ್ವಾ, ಅವ್ರು ಬರ್ತಾರೆ, ಮೀಟಿಂಗ್ಗಳು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನನಗೆ ಏನು ಗೊಂದಲ ಇಲ್ಲಲ್ಲ. ಹೌದು, ಅವ್ರ ಅಭಿಪ್ರಾಯ ಹೇಳ್ತಾರೆ. ಯಾರಿಗೆ ಬೇಕಾದರೂ ಅವ್ರ ಅಭಿಪ್ರಾಯ ಹೇಳಲಿಕ್ಕೆ ಸಿಗ್ತರು. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ, ನಮ್ಮ ಹೈಕಮಾಂಡ್ ಇದ್ದಾರೆ. ಅವರು ತೀರ್ಮಾನ ತಗೊಳ್ತಾರೆ. ನಾವು ಅಭಿಪ್ರಾಯಗಳನ್ನ ಹೇಳ್ತೀವಿ, ಅದನ್ನು ಹೇಳ್ಬಾರ್ದು ಅಂತಿಲ್ಲಲ್ಲ. ಪ್ರಜಾಪ್ರಭುತ್ವದಲ್ಲಿ ನಾವು ಅಭಿಪ್ರಾಯಗಳನ್ನ ಹೇಳ್ಬಾರ್ದು ಅಂದಿಲ್ಲ. ಅವ್ರು ಹೇಳಿದ್ದಾರೆ ಅವರ ಅಭಿಪ್ರಾಯ, ಅದಕ್ಕೆ ತಪ್ಪೇನಿಲ್ಲ. ನೋಡಿ, ಅಲ್ಲಿ ರಾಜಕಾರಣನೇ ಇಲ್ಲ. ಅಲ್ಲಿ ಎಲ್ಲಿದೆ ರಾಜಕಾರಣ? ನೋಡಿ, ಬೆಳಗಾವಿಯಲ್ಲಿ ನೀವು ಮೊನ್ನೆ ಚುನಾವಣೆಯಲ್ಲಿ ಏನಾಯಿತು? ಅದೇ ರಾಜಕಾರಣ ತಾನೇ. ನೀವು ಅಲ್ಲಿ ಯಾರೋ ಒಬ್ಬರು ಹೇಳಿದ್ರು ಅದು ರಾಜಕಾರಣ ಆಗೋದಿಲ್ಲ. ಚುನಾವಣೆಯಲ್ಲಿ